4109 ಅಂಗನವಾಡಿ ಕೇಂದ್ರಗಳು ಇದ್ದಾವೆ. ಅಲ್ಲಿ 4109 ಜನ ಅಂಗನವಾಡಿ ಟೀಚರ್ಸು ಮತ್ತು 3590 ಜನ ಅಂಗನವಾಡಿ ಹೆಲ್ಪರ್ಸು ಇದ್ದಾರೆ. ಸರ್ಕಾರ ಈ ಕೋವಿಡ್ ನಂತರದಲ್ಲಿ ಅಂಗನವಾಡಿ ಕೇಂದ್ರಗಳಿಗೆ ಮಾರ್ಗಸೂಚಿಯನ್ನು ಹೊರಡಿಸಿದೆ. ಆ ಮಾರ್ಗಸೂಚಿಯಂತೆ ನಮ್ಮ ತುಮಕೂರಿನಲ್ಲಿ ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲೂ ಕೂಡ ಅಂಗನವಾಡಿ ಕೇಂದ್ರಗಳು ನಡೀತಾ ಇದ್ದಾವೆ. ಅದರಲ್ಲಿ ಏನಂತಂದರೆ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರಿಗೆ 2 ಡೋಸು ವ್ಯಾಕ್ಸಿನೇಷನ್ ಆಗಿರಬೇಕು ಅನ್ನೋದು ಒಂದು ಕೂಡ ಇದೆ. ಆ ಪ್ರಕಾರದಲ್ಲಿ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರಿಗೂ ಕೂಡ 2 ಡೋಸು ವ್ಯಾಕ್ಸಿನೇಷನ್ ಆಗಿದೆ. ಜೊತೆಗೆ ಈಗ ಸರ್ಕಾರ ಏನು ಕಳೆದ 2-3 ದಿನದಲ್ಲಿ ಬೂಸ್ಟರ್ ಡೋಸ್ ಕೂಡ ಕೊಡ್ತಾ ಇದೆ ಫ್ರಂಟ್ಲೈನ್ ವಾರಿಯರ್ಸ್ಗೆ. ಆ ಥರದಲ್ಲಿ ನಮ್ಮ ಅಂಗನವಾಡಿ ವರ್ಕರ್ಸು ಕೂಡ ಅದರಲ್ಲಿ ಫ್ರಂಟ್ಲೈನ್ ವಾರಿಯರ್ಸ್ ಆಗಿ ಬೂಸ್ಟರ್ ಡೋಸನ್ನು ಪಡ್ಕೊಳ್ತಾ ಇದ್ದಾರೆ. ಇನ್ನು ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳನ್ನ ಅಂದರೆ 50% ಮಕ್ಕಳನ್ನು ಮಾತ್ರ ನಾವು ಅಂಗನವಾಡಿ ಕೇಂದ್ರದಲ್ಲಿ ಅವರು ಬರ್ತಾ ಇದ್ದಾರೆ. ಮತ್ತು ಅಂಗನವಾಡಿ ಕೇಂದ್ರದಲ್ಲಿ ಅವ್ರಿಗೆ ಯಾವುದೇ ರೀತಿಯಾದ ಅಂದರೆ ಸರ್ಕಾರದ ಮುಂದಿನ ಆದೇಶ ಬರೋವರಿಗೆ ಅವ್ರಿಗೆ ಅಲ್ಲಿ ನಾವು ಯಾವುದೇ ರೀತಿಯಾದ ಹಾಟ್ ಕುಕ್ಡ್ ಮೀಲ್ನ ನಾವು ಕೊಡ್ತಾ ಇಲ್ಲ. ಎಲ್ಲವನ್ನೂ ಕೂಡ ನಾವು ಟೇಕ್ ಹೋಮ್ ರೇಷನ್ನ ಅವ್ರಿಗೆ ಮನೆಗಳಿಗೆ ನಾವು ಕೊಡ್ತಾ ಇದ್ವಿ. ಹಾಲು ಇರ್ಬೋದು, ಕೋಳಿ ಮೊಟ್ಟೆ ಇರ್ಬೋದು, ಮತ್ತು ಇತರೆ ಆಹಾರ ಪದಾರ್ಥಗಳಿರ್ಬೋದು, ಅವುಗಳನ್ನು ನಾವು ಕೊಡ್ತಾ ಇದ್ದೇವೆ. ಈಗ ಏನಾಗ್ತಾ ಇದೆ, ಈಗ 3ನೇ ಅಲೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಪಾಸಿಟಿವ್ ರೇಟ್ ನೋಡಿಕೊಂಡು ಸರ್ಕಾರ ಈಗ ಅಂಗನವಾಡಿ ಕೇಂದ್ರಗಳಿಗೆ ಮಕ್ಕಳನ್ನು ಕರೆತರಬೇಕಾ ಬಿಡಬೇಕಾ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ನಿರ್ಧರಿಸಬೇಕಾಗಿದೆ. ಹಾಗಾಗಿ ಅಲ್ಲಿವರೆಗೂ ಕೂಡ ಈಗ ಪ್ರೆಸೆಂಟ್ ಏನು ಗೈಡ್ಲೈನ್ಸ್ ಇದೆ ಆ ಪ್ರಕಾರದಲ್ಲಿ ನಾವು ಅಂಗನವಾಡಿ ಕೇಂದ್ರಗಳನ್ನು ನಾವು ರನ್ ಮಾಡ್ತಾ ಇದ್ವಿ. ಅಂದರೆ ಸೋಷಿಯಲ್ ಡಿಸ್ಟೆನ್ಸ್ ಇಟ್ಕೊಂಡು ಮಕ್ಕಳು ಮಾಸ್ಕ್ ಧರಿಸ್ತಕ್ಕಂಥದ್ದು ಮತ್ತು ಸ್ಯಾನಿಟೈಸರ್ನ ಬಳಸ್ತಕ್ಕಂಥದ್ದು, ಇವುಗಳೆಲ್ಲವನ್ನು ಕೂಡ ಮಾರ್ಗದರ್ಶನದಂತೆ ನಾವು ಅಂಗನವಾಡಿ ಕೇಂದ್ರಗಳನ್ನು ನಡೆಸ್ತಾ ಇದ್ದೀವಿ. ಜೊತೆಗೆ ನಾವು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಸುಮಾರು 119 ಸಿವಿಯರ್ಲಿ ಅಕ್ಯೂರ್ಡ್ ಮಾಲ್ನರಿಶ್ಡ್ ಚಿಲ್ಡ್ರನ್ ಇದ್ದಾರೆ. ಆ ಮಕ್ಕಳಿಗೆ ನಾವು ಈ ಒಂದು ಬೇರೆ ಬೇರೆ ಸಂಘ ಸಂಸ್ಥೆಗಳ ಒಂದು ಹೆಲ್ಪನ್ನು ತೆಗೆದುಕೊಂಡು ಅವ್ರಿಗೆ ನಾವು ಸ್ಪಿರುಲಿನಾ ಚಿಕ್ಕಿ ಮತ್ತು ಗ್ರ್ಯಾನ್ಯುಲ್ಸ್ ಕೊಡ್ತಕ್ಕಂಥದ್ದನ್ನು ನಾವು ಮಾಡ್ತಾ ಇದ್ದೇವೆ. ತಿಪ್ಟೂರು ಮತ್ತು ಚಿಕ್ಕನಾಯಕನಹಳ್ಳಿ ತಾಲೂಕಿಗೆ TMCC ಅವರು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಸೇವ್ ದಿ ಚಿಲ್ಡ್ರನ್ ಅವರು ಈ ಒಂದು ಸ್ಪಿರುಲಿನಾ ಚಿಕ್ಕಿ ಮತ್ತು ಗ್ರ್ಯಾನ್ಯುಲ್ಸನ್ನು ಮಾಡಿದ್ದಾರೆ, ಕೊಡುಗೆಯಾಗಿ ನೀಡಿದ್ದಾರೆ. ಅದೇನಂತ ಅಂದರೆ ಮಕ್ಕಳ ಇಮ್ಯುನಿಟಿ ಲೆವೆಲನ್ನು ಇಂಪ್ರೂವ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಸೊ ಅದೇ ರೀತಿಯಾಗಿ ಸರ್ಕಾರದ ವತಿಯಿಂದ ಆ ಮಕ್ಕಳಿಗೆ 1.5 ಪಟ್ಟು ಫುಡ್ಡು ಮತ್ತು ವಾರದಲ್ಲಿ 5 ದಿನ ಕೋಳಿ ಮೊಟ್ಟೆ ಮತ್ತು ಹಾಲನ್ನು ಕೊಡೋಕ್ಕೂ ಕೂಡ ವಾರದಲ್ಲಿ 6 ದಿನ ಅವಕಾಶವನ್ನು ಮಾಡಿಕೊಟ್ಟಿದೆ. ಸೊ ಆ ಪ್ರಕಾರದಲ್ಲಿ ನಾವು ಕೊಟ್ಟಿದ್ದೀವಿ. ಸೊ ಇದುವರೆಗೆ ನಮ್ಮ ಜಿಲ್ಲೆಯಲ್ಲಿ ಕೋವಿಡ್ನಿಂದಾಗಿ ಯಾವುದೇ ಮಕ್ಕಳುಗಳು ಕೂಡ ಸಾವಿಗೀಡಾಗಿರ್ತಕ್ಕಂಥದ್ದು ಇರೋದಿಲ್ಲ. ಸೊ ಇತ್ತೀಚಿನ ಅಂದರೆ 3ನೇ ಅಲೆಯಲ್ಲಿ ಸುಮಾರು ಒಂದು 10 ಮಕ್ಕಳು ಈ ಒಂದು ಕೋವಿಡ್ ಅಫೆಕ್ಟ್ ಆಗಿರ್ತಕ್ಕಂಥದ್ದು ಕಂಡು ಬಂದಿದೆ. ಆದರೆ ಯಾರಿಗೂ ಕೂಡ ಯಾವುದೇ ರೀತಿಯಾದ ಒಂದು ಲಕ್ಷಣಗಳು ಇಲ್ಲ, ಮೈಲ್ಡ್ ಸಿಂಪ್ಟಮ್ಸ್ ಇದೆ. ಸೊ ಈ ರೀತಿಯಾಗಿ ಅಂಗನವಾಡಿ ಕೇಂದ್ರಗಳು ಈ ಒಂದು ಕೋವಿಡ್ ಸಂದರ್ಭದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ.